ಯಕ್ಷಗಾನ ಪ್ರದರ್ಶನಗಳಿಲ್ಲದೆ ಕಂಗೆಟ್ಟಿರುವಂತಹ ಯಕ್ಷಾಭಿಮಾನಿಗಳನ್ನ ಸಂತೋಷಪಡಿಸುವ ಸಲುವಾಗಿ ಸುಮಾರು 40 ಮಂದಿ ಕಲಾವಿದರನ್ನ ಒಳಗೊಂಡ ತಂಡದಿಂದ 7 ದಿನಗಳ ಕಾಲ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ನಡೆಯಲಿದ್ದು ಮೇ 25ರಿಂದ ಮೇ 31ರವರೆಗೆ ಪ್ರದರ್ಶನವನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಲಾಗುತ್ತೆ ಅಂತ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾದ ಪಟ್ಲಗುತ್ತು ಸತೀಶ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾತನಾಡಿದ ಅವರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಈಗಾಗಲೇ ಸೇವಾ ಯೋಜನೆಗಳಿಗಾಗಿ ಸುಮಾರು 5 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತವನ್ನು ವಿನಿಯೋಗ ಮಾಡಿದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಪಟ್ಲ ಸಂಭ್ರಮ ಎನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಆದರೆ ಈ ಬಾರಿ ಕೊರೋನಾ ಮಹಾಮಾರಿಯಿಂದಾಗಿ ಪಟ್ಲ ಸಂಭ್ರಮ 2020 ರದ್ದು ಮಾಡಿ ಅದರ ಬದಲಾಗಿ ಕೊರೋನಾ ವೈರಸ್ನಿಂದಾಗಿ ಯಕ್ಷಗಾನ ಪ್ರದರ್ಶನಗಳಿಲ್ಲದೆ ಕಂಗೆಟ್ಟ ಕಲಾವಿದರಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಅಂತ ಹೇಳಿದರು. ಇನ್ನು ಮಾರ್ಚ್ ತಿಂಗಳಿನಿಂದ ಲಾಕ್ಡೌನ್ ಆದ ಕಾರಣ ಯಾವುದೇ ಯಕ್ಷಗಾನ ಪ್ರದರ್ಶನಗಳು ತಾಳಮದ್ದಳೆಗಳು ಇಲ್ಲದೆ ಭಾರವಾದ ಮನಸ್ಸಿನಲ್ಲಿರುವಂತಹ ಯಕ್ಷಾಭಿಮಾನಿಗಳನ್ನು ಸಂತೋಷಪಡಿಸುವ ಸಲುವಾಗಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮೂಲಕ ನೇರ ಪ್ರಸಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಡುವುದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರು. ಇನ್ನು ಅಪಘಾತ ವಿಮಾ ಯೋಜನೆಯಲ್ಲಿ ಈಗಾಗಲೇ ಹೆಸರು ನೋಂದಾಯಿಸಿಕೊಂಡಿರುವಂತಹ ಕಲಾವಿದರು ಮೇ 30ರಂದು ಮಂಗಳೂರು ಬನ್ಸ್ ಹಾಸ್ಟೆಲ್ನಲ್ಲಿರುವ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ 3ನೇ ಮಹಡಿಯಲ್ಲಿ ಖುದ್ದಾಗಿ ಬಂದು ತಮ್ಮ ಇನ್ಶೂರೆನ್ಸ್ಗಳನ್ನು ರಿನಿವಲ್ ಮಾಡಿಸಿಕೊಳ್ಳಿ ಅಂತಾನು ಮನವಿ ಮಾಡಿಕೊಂಡ್ರು. ನಾವು ಸಾಧಾರಣ 1,000ಕ್ಕಿಂತ ಮೇಲ್ಪಟ್ಟು ಕಿಟ್ಗಳನ್ನು ಈಗ ತಾನೇ ಕಲಾವಿದರಿಗೆಲ್ಲ ಹಸ್ತಾಂತರಿಸಿದ್ದೇವೆ. ಅದರ ಜೊತೆಗೆ ಪಟ್ಲ ಫೌಂಡೇಶನ್ನ ಸಂಭ್ರಮ 2015ರಿಂದ ಪ್ರಾರಂಭವಾಗಿ ಈ ಸಲ 5ನೇ ವರ್ಷದ ಸಂಭ್ರಮವನ್ನು ಈ ಕೊರೋನಾ ವೈರಸ್ನ ಈ ಮಹಾಮಾರಿಯಿಂದಾಗಿ ರದ್ದುಪಡಿಸಿ ಅದನ್ನು ಮುಂದಿನ ವರ್ಷ ಆಯೋಜಿಸುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಮೇ 25ರಿಂದ ಮೇ 31ರವರೆಗೆ ಸಂಜೆ 4ರಿಂದ 6 ಗಂಟೆವರೆಗೆ ಆನ್ಲೈನ್ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಲ್ಲಿ ಅದರ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೇವೆ. ಅದರ ಸದುಪಯೋಗವನ್ನು ಕಲಾಭಿಮಾನಿಗಳು ವಿಶ್ವದಾದ್ಯಂತ ಪಡೆದುಕೊಳ್ಳಬೇಕು ಎಂಬುದಾಗಿ ಈ ಮೂಲಕವಾಗಿ ಹೇಳ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ, CA ಸುದೇಶ್ ರೈ ಮತ್ತಿತರರು ಉಪಸ್ಥಿತರಿದ್ದರು.